ಪೂಜಿಪರೆಂದು ಅಮರರೆಲ್ಲರೂ ಪೂಜಿಸುತ್ತಿಹರೋ. ನಮ್ಮ ಆಸ್ಪತ್ರೆಯ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಅದಲ್ಲದೆ ಈ ಆಸ್ಪತ್ರೆಯಲ್ಲಿ ಆರಂಭದಿಂದ ನಮ್ಮೊಡನೆ ಇದ್ದು ಇದೇ ವರ್ಷ ಕಳೆದ ವರ್ಷ ನಿವೃತ್ತರಾದಂಥ 3 ನೌಕರರಿಗೆ ಅವರನ್ನು ಗುರುತಿಸುವಂಥ ಒಂದು ಕೆಲಸ ಕೂಡ ಇವತ್ತು ಮಾಡ್ತಿದ್ದಾರೆ ಅಂತ ಹೇಳೋದು ಭಾಳ ಸಂತೋಷ. ಇವರು 3ರಲ್ಲಿ ಯಾಕಂದರೆ ನಾನು ಈ ಆಸ್ಪತ್ರೆ ಆರಂಭದಲ್ಲಿ ನಾನು ಕೂಡ ಇದ್ದೇನೆ ಮತ್ತು ಸಾಮಾನ್ಯವಾಗಿ ನಾವು ನೌಕರರೊಡನೆ ಒಂದು ಆತ್ಮೀಯ ಒಡನಾಟ ನನ್ನದು ಯಾವಾಗಲೂ ಕೂಡ ಅವರ ಹೆಸರನ್ನು ಕರೆದು ನಾನು ಮಾತಾಡ್ತೇನೆ ಹೆಚ್ಚಾಗಿ. ಹಾಗೆ ಅವರ ಕಷ್ಟ ಸುಖಗಳೆಲ್ಲ ನನಗೆ ದಿನಗಳು ಅವರ ಮುಖ ನೋಡುವಾಗ ಗೊತ್ತಾಗ್ತದೆ ಹೆಚ್ಚಿನ ನೌಕರರದ್ದು. ಮತ್ತು ಎರಡನೇದಾಗಿ ನಾನು ಬೆಳಿಗ್ಗೆ 8 ಗಂಟೆಗೆ ಬರ್ತೇನೆ, ಆಗ ಪೇಷಂಟ್ಸ್ ಯಾರು ಇರೋದಿಲ್ಲ, ಹಾಗೆ ಸುಮ್ಮನೆ ಸುಖ ದುಃಖ ಮಾತಲ್ಲಿಗೆ ಟೈಮ್ ಸಿಗ್ತದೆ. ಹಾಗೆ ಈ ಕಳೆದ ವರ್ಷ ನಿವೃತ್ತರಾದಂಥ ಒಂದು ಶ್ರೀ ರಾಮಣ್ಣ ಇದ್ದಾರೆ, ರಾಮಣ್ಣಗೌಡರು. ಅವರು ಈ ಆಸ್ಪತ್ರೆ ಆರಂಭದಲ್ಲಿ ಸೇರಿದವರು ಮತ್ತು ನಡುವೆ ಒಂದು ಸ್ವಲ್ಪ ಸಮಯ ಇರಲಿಲ್ಲ. ಅವರು ಭಾಳ ಪ್ರಾಮಾಣಿಕವಾಗಿ ರೋಗಿಗಳಿಗೆ ನಗುತ್ತಾ ಸೇವೆ ಸಲ್ಲಿಸಿದವರು. ಪೇಷಂಟನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ತರುವುದಾಗಲಿ, ಆಪರೇಷನ್ಗೆ ಪ್ರಿಪೇರ್ ಮಾಡೋದಾಗಲಿ ಇತ್ಯಾದಿ ಕೆಲಸಗಳನ್ನು ಭಾಳ ನಿಷ್ಠೆಯಿಂದ ಮಾಡಿದ್ದಾರೆ. ಅಂಥ ನಿಷ್ಠಾ ಕಾರ್ಯಕರ್ತರದ್ದು ಸೇವೆ ಭಾಳ ಮುಖ್ಯ. ವೈಯಕ್ತಿಕವಾಗಿ ಅವರು ತುಂಬ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಿದರು. ಆ್ಯಕ್ಚುಲಿ ಅವರು ಗಂಭೀರವಾದ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಿದರು, ಆದರೂ ಅವರು ನಗುತ್ತಾ ಸೇವೆ ಮಾಡಿದರು. ಇದು ಭಾಳ ಮುಖ್ಯ. ಭಾಳ ಗಂಭೀರವಾದ, ಒಮ್ಮೆ ಮೆದುಳು ರಕ್ತಸ್ರಾವ, ಇನ್ನೊಮ್ಮೆ ಹೃದಯದ ಸಮಸ್ಯೆ, ಆ್ಯಕ್ಚುಲಿ ಭಾಳ ಗಂಭೀರ ಸಮಸ್ಯೆಯಿಂದ ಎದುರಿಸಿದ್ರು ಕೂಡ ಅವರು ತಮ್ಮಿಂದ ಆದ ಕೆಲಸಗಳನ್ನು ಮಾಡಿದ್ದಾರೆ. ಇನ್ನೊಬ್ಬರು ಜಯಲಕ್ಷ್ಮಿ ಅಂತ, ಶ್ರೀಮತಿ ಜಯಲಕ್ಷ್ಮಿ ಅಂತ, ಅವರು ನಮ್ಮ ಫಾರ್ಮಸಿಯಲ್ಲಿ ಕೆಲಸ ಮಾಡ್ತಾಯಿದ್ರು, ಆರಂಭದಲ್ಲೇ ಇದ್ದರು. ಅವರು ಕೂಡ ಅವರ ಕೌಟುಂಬಿಕವಾದ ಸುಮಾರು ಸಮಸ್ಯೆಗಳಿದ್ದು ಅವುಗಳನ್ನೆಲ್ಲ ಮೀರಿ ನಗುತ್ತಾ ಅವರಿಂದ ಆಗುವಷ್ಟು ಪ್ರಾಮಾಣಿಕವಾದ ಸೇವೆಯನ್ನು ನಮ್ಮ ಫಾರ್ಮಸಿಯಲ್ಲಿ ಕೊಟ್ಟಿದ್ದಾರೆ. ಅವರನ್ನು ಕೂಡ ನಾವು ಭಾಳ ಪ್ರೀತಿಯಿಂದ ನೆನೆಸ್ಕೊಳ್ತೇವೆ. ಇನ್ನೊಬ್ಬರು ನಮ್ಮ ಆಸ್ಪತ್ರೆಯ ಸಿಬ್ಬಂದಿಯಾದ ಗಿರಿಜಕ್ಕ, ಅವರು ಬಂದಿಯಾರ ಗೊತ್ತಿಲ್ಲ, ಕಾಣ್ತಾ ಇಲ್ಲ. ಗಿರಿಜಕ್ಕನವರು ಕೂಡ ಅವರದ್ದು ಆಸ್ಪತ್ರೆ ಆರಂಭವಾಗುವಾಗಲೂ ಇದ್ದರು. ಅವರದ್ದೊಂದು ವಿಶೇಷ ಅಂದರೆ, ಅವರು ಭಾಳ ಮೌನಿ. ಅವರು ದೊಡ್ಡಕ್ಕೆ ಮಾತಾಡಿದ ನಾನು ಇಷ್ಟವರೆಗೆ ಆಸ್ಪತ್ರೆಯಲ್ಲಿ 15-12 ವರ್ಷದಲ್ಲಿ ನೋಡಲಿಲ್ಲ. ಮತ್ತು ಹೇಳಿದ ಕೆಲಸವನ್ನು ಮೌನವಾಗಿ ಶ್ರದ್ಧೆಯಿಂದ ಮಾಡಿದರು. ಅವರು ಕೂಡ ವೈಯಕ್ತಿಕ ಜೀವನದಲ್ಲಿ ಭಾಳ ಒಂದು ನೋವನ್ನು ಅನುಭವಿಸಿದರು. ನಾವು ಸ್ವತಃ ಅದನ್ನು ನೋಡಿದ್ದೇವೆ, ನಾನು ಮತ್ತು ಡಾಕ್ಟರ್ ಭಾಸ್ಕರ್ ಡಾಕ್ಟ್ರು. ಆದರೂ ಕೂಡ ಅದನ್ನೆಲ್ಲ ಹೊರಗೆ ತೋರ್ಪಡಿಸದೆ ವೈಯಕ್ತಿಕ ಜೀವನದಲ್ಲಿ ಆದಂತಹ ಒಂದು ಆಘಾತವನ್ನು ಸಹಿಸಿಕೊಂಡು ಅವರು ನಗುತ್ತಾ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದನ್ನು ನಾವು ನೆನೆಸಿಕೊಳ್ತೇವೆ. ಈ ಆಸ್ಪತ್ರೆಯಲ್ಲಿ ಸೇವೆಯಲ್ಲಿ ಬರೀ ಡಾಕ್ಟ್ರುಗಳದ್ದು ಸೇವೆ ಒಂದು ಟಿಪ್ ಆಫ್ ದಿ ಐಸ್ಬರ್ಗ್ ಮಾತ್ರ. ಸಿಸ್ಟರ್ಗಳದ್ದು, ನರ್ಸುಗಳು, ವಾರ್ಡ್ ಬಾಯ್ಗಳು ಮತ್ತು ನೈರ್ಮಲ್ಯ ಲ್ಯಾಬ್ನವರು, ಫಾರ್ಮಸಿಯವರು, ಇವರ ಎಲ್ಲರ ಸೇವೆ ನಮಗಿಂತ ಹೆಚ್ಚು ಭಾಳ ಮುಖ್ಯ ಅಂತ ನಾನು ಭಾವಿಸಿದ್ದೇನೆ. ಯಾಕೆಂದರೆ ನಾವು ಹೇಳಿದ ಒಂದು ಆರ್ಡ್ರನ್ನು ಇಂಪ್ಲಿಮೆಂಟ್ ಮಾಡುವಂಥವ್ರು ಅವರೆಲ್ಲ ಸೇವೆ ಭಾಳ ಮುಖ್ಯ. ಈ ಹಿರಿಯರ ಬಗ್ಗೆ ನಾನು ಯಾಕೆ ಹೇಳಿದ್ದೀನಿ ಅಂದರೆ, ಈ ಕಿರಿಯರಾಗಿ ಸೇರಿದ ಸಿಬ್ಬಂದಿಯವರು ಈ ಹಿರಿಯರು ಮಾಡಿದ ಸೇವೆಯನ್ನು ನೋಡಿ ಕಲಿತು ಮಾಡಬೇಕು. ಯಾರು ಕೆಲಸ ಮಾಡದೆ ಸುಮ್ಮನೆ ಸುತ್ತಾ ಇದ್ದಾರೆ ಅವರನ್ನು ನಾವು ಆದರ್ಶವಾಗಿ ತಗೊಳ್ಳದೆ, ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಅವರನ್ನು ತಗೊಂಡು ನಮ್ಮ ಸಂಸ್ಥೆಯನ್ನು ಬೆಳೆಸಿದರೆ ನಾವು ಬೆಳೆಯುತ್ತೇವೆ. ನೀವೇ ನೋಡಿದ್ದೀರಿ, ಆಸ್ಪತ್ರೆ ಶುರುವಾಗೋಕ್ಕಿಂತ ಈಗಿನವರೆಗೆ ನಮ್ಮ ಸೌಕರ್ಯಗಳು ಎಷ್ಟು ಜಾಸ್ತಿ ಆಗಿದೆ, ನಮ್ಮ ಸವಲತ್ತುಗಳು ಎಷ್ಟು ಜಾಸ್ತಿ ಆಗಿದೆ, ನಾವು ಎಷ್ಟು ಅಭಿವೃದ್ಧಿ ಆಗಿದ್ದೇವೆ. ಒಂದು ಸಂಸ್ಥೆ ಬೆಳೆಯುವಾಗ ನಾವು ಬೆಳೆಯುತ್ತೇವೆ. ಅದು ಪ್ರಾಮಾಣಿಕವಾಗಿ ನಮ್ಮಿಂದ ಏನೋ ಸೇವೆ ಕೊಡಲಿಕ್ಕೆ ಸಾಧ್ಯ ಉಂಟು ಅದನ್ನು ಕೊಟ್ಟರೆ. ಯಾಕಂದರೆ ನಮಗೆಲ್ಲ ವಯಸ್ಸಾಯಿತು, ನೀವು ಇನ್ನು ತರುಣರು, ಸಣ್ಣ ವಯಸ್ಸಿನವರು ಇದ್ದೀರಿ, ನಿಮಗೆ ಇನ್ನು ಭವಿಷ್ಯ ತುಂಬ ಇದೆ. ನಿಮ್ಮ ಭವಿಷ್ಯವನ್ನು ಈ ಆಸ್ಪತ್ರೆ ಭವಿಷ್ಯವೊಟ್ಟಿಗೆ ಸೇರಿಕೊಂಡು ಈ ಸಂಸ್ಥೆ ಬೆಳೆಯುವಂತೆ ಮಾಡಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇಲ್ಲಿ ಸುಮಾರು 14 ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿ ಆದವರನ್ನು ಸನ್ಮಾನಿಸುವಂಥ ಸಮಯ. ಮೊದಲಿಗೆ ರಾಮಯ್ಯ ಗೌಡೆಯವರು ಬರಬೇಕು. ಸಲ್ಲಿಸಿ ನಿವೃತ್ತರಾದ ಜಯಲಕ್ಷ್ಮಿಯವರು ಬರಬೇಕು. ಬಹುಶಃ
14 ವರ್ಷದ ಹಿಂದೆ ಈ ಆಸ್ಪತ್ರೆ ಶುರುವಾಗುವಾಗ ಅಷ್ಟು ನಮಗೆ ಅಂದಾಜಿರಲಿಲ್ಲ. ಇಷ್ಟು ಇಲ್ಲಿ ಕೆಲಸದವರು ಇರ್ಬೋದು ಅಥವಾ ಇಷ್ಟು ದೊಡ್ಡದು ಆಸ್ಪತ್ರೆ ಬೆಳಿಬೋದು, ಇಷ್ಟು ರೋಗಿಗಳಿಗೆ ನಾವು ಸವಲತ್ತುಗಳನ್ನು ಕೊಡ್ಬೋದು ಅಂತೇಳಿ ಅಂದಾಜಿರಲಿಲ್ಲ. ಆದರೆ ಇದು ಹೇಗಾಯಿತು ಅಂದರೆ, ಒಮ್ಮೆ ಕೊರೋನಾ ಬಂದರೂ ಕೂಡ ಸ್ವಲ್ಪ ಹಿನ್ನಡೆ ಉಂಟಾದರೂ ಕೂಡ ಆನಂತರ ಪುನಃ ನಾವು ಬೆಳೀತಾ ಇದ್ದೇವೆ. ಇದಕ್ಕೆ ಮುಖ್ಯವಾದ ಕಾರಣ ಅಂದರೆ ಇಲ್ಲೇ ಸ್ಟಾಫ್ ಮೆಂಬರ್ಸ್, ಅದರಲ್ಲಿ ಕೂಡ ಸ್ಟಾಫ್ ನರ್ಸಸ್ ಇರ್ಬೋದು, ಲ್ಯಾಬ್ರೇಟರಿ ಇರ್ಬೋದು, ಆಫೀಸ್ನಲ್ಲಿ ಕೆಲಸ ಮಾಡೋರು ಇರ್ಬೋದು, ಅಥವಾ ಇನ್ನಿತರ ಎಲ್ಲ ಕೆಲಸದವರು ಇದಕ್ಕೆ ಮುಖ್ಯ ಕಾರಣ. ಡಾಕ್ಟರ್ಸ್ಗಳೊಂದು ಇಲ್ಲಿ ಪೇಷಂಟ್ ನೋಡಿದರೂ ಕೂಡ ಅನಂತರ ಅವರನ್ನು ಇಡೀ ದಿನ ನೋಡಿಕೊಳ್ಳುವಂಥದ್ದು ಸ್ಟಾಫ್ ಮೆಂಬರ್ಸ್ ಇರ್ತಾರೆ. ಸೊ ನಿಮ್ಮ ಈ ಒಂದು ಸರ್ವಿಸ್ನಿಂದಾಗಿ ಆಸ್ಪತ್ರೆ ಹೆಸರು ಬೆಳೀತಾ ಉಂಟು. ಸೊ ಮುಖ್ಯ ಕಾರಣ ಅದಕ್ಕೆ ನೀವು. ಹಾಗಾಗಿ ಮೊದಲನೇದಾಗಿ 15 ವರ್ಷಕ್ಕೆ ಪಾದಾರ್ಪಣೆ ಮಾಡುವ ಸಂದರ್ಭದಲ್ಲಿ ನಿಮಗೆ ಮೊದಲಿನ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇದೇ ರೀತಿ ನಮ್ಮ ಆಸ್ಪತ್ರೆ ಇನ್ನಷ್ಟು ಮುಂದುವರಿಯಲಿ, ನಿಮ್ಮ ಸಹಕಾರ ಇನ್ನಷ್ಟು, ಅಂದರೆ ನೀವು ಬಂದದ್ದಿಲ್ಲಿ ರೋಗಿಗಳ ಸೇವೆ ಮಾಡಲಿಕ್ಕೆ ಅಂತೇಳಿ ಅದನ್ನು ಕರೆಕ್ಟಾಗಿ ಮಾಡ್ತಾ ಇದ್ದರೆ ಬಹುಶಃ ಆಗ ನಮ್ಮ ಆಸ್ಪತ್ರೆ ಹೆಸರು ಕೂಡ ಒಳ್ಳೆಯದಾಗ್ತದೆ. ಒಮ್ಮೆ ಹೆಸರು ಒಳ್ಳೆಯದಾಯ್ತಂದರೆ ಅಭಿವೃದ್ಧಿ ಆಗಲಿಕ್ಕೆ ಅದು ನೇರವಾಗಿ ಕಾರಣವಾಗ್ತದೆ. ಸೊ ಅದನ್ನು ಎಲ್ಲರೂ ಕೂಡ ಇಲ್ಲಿ ಮುಂದುವರಿಸ್ತಿರ್ಬೇಕು ಅಂತೇಳಿ ಹಾರೈಸ್ತಾ, ಮತ್ತೊಮ್ಮೆ ಈ 15 ವರ್ಷಕ್ಕೆ ಕಾಲಿಡುವ ಸಂದರ್ಭದಲ್ಲಿ ಎಲ್ಲರಿಗೂ ಶುಭವಾಗಲಿ ಅಂತೇಳಿ ಹಾರೈಸ್ತೇನೆ. ಬಂದಂಥ ಎಲ್ಲ ರೋಗಿಗಳು ಗುಣಮುಖರಾಗಿ ನಗುಮುಖದಿಂದ ಹೋಗಲಿ ಅಂತೇಳಿ ಹಾರೈಸ್ತಾ ಮಾತುಗಳನ್ನು ಮುಂದುವರಿಸ್ತೇನೆ. ನಮಸ್ಕಾರ. ನಾವು ಆಸ್ಪತ್ರೆಯ ವಾರ್ಷಿಕೋತ್ಸವದ ಅಂಗವಾಗಿ ಎಲ್ಲ ಸದಸ್ಯರಿಗೋಸ್ಕರ ಆಟ ಆಡಿಸಿದ್ದು, ಎಲ್ಲರೂ ತುಂಬ ಸಂತೋಷದಿಂದ ಭಾಗಿಗಳಾಗಿದ್ದಾರೆ. ಅದರಲ್ಲಿ ಆಟ ಆಡಿದ ಉದ್ದೇಶಕ್ಕೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಚಪ್ಪಾಳೆ ಗಟ್ಟಿಯಾಗಿ ಹಾಕೋದು ಬ್ಲಡ್ ಸರ್ಕ್ಯುಲೇಷನ್ಗೆ ಒಳ್ಳೆಯದಂತೆ ಡಾಕ್ಟರ್ಸ್ ಎಲ್ಲ ಹೇಳ್ತಾರೆ, ನನಗೆ ಗೊತ್ತಿಲ್ಲ.
ಆದ್ದರಿಂದ ಈಗ ಬಹುಮಾನ ಬಂದವರಿಗೆ ಅಂತ ಇನ್ನೊಂದು ಚಪ್ಪಾಳೆ ಬರಲಿ. ಥ್ಯಾಂಕ್ ಯು. ಡಾಕ್ಟರ್ ಅನಿಲ್ ಅವರನ್ನು ಕೇಳ್ಕೊಳ್ತೇನೆ ಮುಂದಿನ ಬಹುಮಾನಗಳನ್ನು ವಿತರಿಸಲಿಕ್ಕೆ. ಪಾಸಿಂಗ್ ದ ಕಪ್ ಅಂತ ಒಂದು ಆಟ, ಅದರಲ್ಲಿ 3 ಬಹುಮಾನಗಳಿತ್ತು. ಫಸ್ಟ್ ಪ್ರೈಸ್ ರಕ್ಷಿತಾ ಎನ್. ಈ ಗೇಮನ್ನು ತುಂಬ ಎಂಜಾಯ್ ಮಾಡಿದ್ದಾರೆ ಎಲ್ಲರೂ. ಅದರಲ್ಲಿ ಬೇರೆ ಬೇರೆ ಗ್ರೂಪ್ಸ್ ಇತ್ತು. ಇಡೀ ಗ್ರೂಪಿಗೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಥರ್ಡ್ ಅಂತ ಪ್ರೈಸ್ ಬಂದಿರೋದು, ಫಸ್ಟ್ ಆ್ಯಂಡ್ ಸೆಕೆಂಡು. ಈಗ ಫಸ್ಟ್ ಪ್ರೈಸ್ ಬಂದಿರೋದು ಅದರಲ್ಲಿ 6 ಜನನೂ ಇದ್ದಾರೆ. 6 ಜನಕ್ಕೆ ಫಸ್ಟ್ ಪ್ರೈಸೇ ಅದು. ಅಪ್ಪಿ, ಹೂವಪ್ಪ, ವಿದ್ಯಾ ಜೆ, ಚಪ್ಪಾಳೆ ಜೋರಾಗಿ ಬರಲಿ, ಸಹನಾ ಪಿ, ರೋಶ್ನಿ, ಜ್ಯೋತಿ ಟಿ, ಅದರಲ್ಲಿ ಸೆಕೆಂಡ್ ಪ್ರೈಸ್ ಇನ್ನೊಂದು ಗ್ರೂಪಿಗೆ. ಅದರಲ್ಲಿ ಸುಧಾ, ರಕ್ಷಿತ್, ರಕ್ಷಿತಾ ಎನ್, ಸೌಮ್ಯ ವಿ, ವೇದಾವತಿ, ಹೇಮಾವತಿ. ಕಂಟಿನ್ಯೂ ಆಗ್ಬೋದು. ನಮ್ಮ ಮುಂದಿನ ಆಟ ಬಾಂಬಿಂಗ್ ದ ಸಿಟಿ ಅಂತ. ಇದು ಅಷ್ಟೇ ತುಂಬ ಎಂಜಾಯ್ ಮಾಡಿದ್ದಾರೆ ಎಲ್ಲರೂ. ಸಹನಾ ಪೀಡಿ ಫಸ್ಟ್ ಪ್ಲೇಸ್, ಜ್ಯೋತಿ ಟಿ ಸೆಕೆಂಡ್ ಪ್ಲೇಸ್, ವಿದ್ಯಾ ಜೆ ಥರ್ಡ್ ಪ್ರೈಸ್, ವಿದ್ಯಾ ಜೆ ಥರ್ಡ್ ಪ್ಲೇಸ್. ಅದರಲ್ಲಿ ಕ್ರಿಯೇಟಿವಿಟಿ ಮಾಡುವಂಥದ್ದು. ಫಸ್ಟ್ ಪ್ರೈಸ್ ಬಂತು ಪ್ರೇಮಾ ಕೆ, ಸೆಕೆಂಡ್ ಭಾಗೀರಥಿ, ಭಾಗೀರಥಿ ಸೆಕೆಂಡ್ ಪ್ಲೇಸ್ ಇಲ್ವಾ, ಗೌತಮಿ ಥರ್ಡ್ ಪ್ಲೇಸ್. ನಾವು ಇಲ್ಲಿ ಬೇರೆ ಬೇರೆ ಟೈಮಿಂಗ್ಸಲ್ಲಿ ಕೆಲಸ ಮಾಡೋದ್ರಿಂದ ನಾವು ಬೇರೆ ಬೇರೆ ದಿವಸ. ತೀರ್ಥಕ್ಕೆ, ತೀರ್ಥ ಬಂದಿಲ್ಲ. ಸೆಕೆಂಡ್ ಪ್ಲೇಸ್ ನವ್ಯ, ಓಕೆ. ತಿರ್ಗಾ ಮ್ಯಾಚಿಂಗ್ ಸ್ಟಿಕ್ ಗೇಮು. ಫಸ್ಟ್ ಪ್ಲೇಸ್ ಯಶೋಧಾ ಕೆ, ಹಸಿವಾಗ್ತಾ ಉಂಟಾ ಎಲ್ರಿಗೆ? ಚಪ್ಪಾಳೆ ಬಾರಿ ಕೆಳಗೆ ಹೋಗ್ತಾ ಉಂಟು. ಸೆಕೆಂಡ್ ಪ್ಲೇಸ್ ಕುಸುಮ ಡೆಕೋರೇಷನ್ ಅಂತ. ಈ ಗೇಮ್ ಕೂಡ ತುಂಬ ಎಂಜಾಯ್ ಮಾಡಿದರು ಎಲ್ಲರೂ. ಕೇವಲ ಒಂದು ಚಿಕ್ಕ ವಸ್ತು ಸ್ಟ್ರಾ ಇಟ್ಕೊಂಡು ಅದರಲ್ಲಿ ಡೆಕೋರೇಷನ್ ಮಾಡಿಕೊಂಡು 1 ನಿಮಿಷದೊಳಗೆ ಯಾರು ಎಷ್ಟು ಮಾಡ್ತಾರೆ ಅಂತ. ಅದರಲ್ಲಿ 3 ಪ್ಲೇಸ್ ಇತ್ತು. ಫಸ್ಟ್ ಪ್ರೈಸ್ ಪುನೀತಾ, ವಿದ್ಯಾಶ್ರೀ ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಗೌರಿ, ನೆಕ್ಸ್ಟ್ ತಿರ್ಗಾ ಬಾಂಬಿಂಗ್ ದ ಸಿಟಿ. ಫಸ್ಟ್ ಪ್ಲೇಸ್ ಯಶೋಧಾ ಕೆ, ವಾಣಿಶ್ರೀ ಥರ್ಡ್ ಪ್ಲೇಸ್, ವಾಣಿಶ್ರೀ. ಸಿಗಲಿಲ್ಲ, ಅವರು ನೆಕ್ಸ್ಟ್ ಟೈಮ್ ಖಂಡಿತ ಪಾರ್ಟಿಸಿಪೇಟ್ ಮಾಡಿ, ಚೆನ್ನಾಗಿ ಪಡೆದುಕೊಳ್ಳಿ, ಎಂಜಾಯ್ ಮಾಡಿ, ಎಲ್ಲಕ್ಕಿಂತ ಹೆಚ್ಚು ಗೇಮ್ಸನ್ನು ಎಂಜಾಯ್ ಮಾಡಿ ಅಂತ ಹೇಳಿ ಕೇಳಿಕೊಂಡು ಮಾತನ್ನು ಮುಗಿಸ್ತೀನಿ. ನಮ್ಮ ಆಸ್ಪತ್ರೆ 14 ವರ್ಷವನ್ನು ಪೂರೈಸಿ 15ನೇ ವರ್ಷಕ್ಕೆ ಏಪ್ರಿಲ್ 1, 2024ಕ್ಕೆ ಕಾಲಿಟ್ಟಿದೆ. ನಾವು ಅದರ ಒಂದು ಫಂಕ್ಷನನ್ನು ಇವತ್ತಿಟ್ಟುಕೊಂಡಿದ್ದೇವೆ. ಅದಕ್ಕಾಗಿ ನಾವಲ್ಲಿ ಇಲ್ಲಿ ಸೇರಿದ್ದೇವೆ. ಈಗಾಗಲೇ ಹೇಳಿದ ಹಾಗೆ ಆಸ್ಪತ್ರೆ ಅಂತ ಹೇಳಿದರೆ ಅದೊಂದು
ಒಂದು ಕಾಂಪ್ಲೆಕ್ಸ್ ಒಂದು ಇನ್ಸ್ಟಿಟ್ಯೂಷನ್ ಅಂತ ಹೇಳ್ಬೋದು. ಅಂದರೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎ ಮ್ಯಾಟ್ರಿಕ್ಸ್ ಆರ್ಗನೈಸೇಷನ್. ಅಂದರೆ ಇದರಲ್ಲಿ ಒಬ್ಬರೇ ಎಲ್ಲವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಸೇರಿ ಒಂದೇ ಗುರಿಯನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡಿದರೆ ಅಂಥ ಆಸ್ಪತ್ರೆ ಒಂದು ಸಕ್ಸಸ್ಫುಲ್ ಆಸ್ಪತ್ರೆ ಆಗಲಿಕ್ಕೆ ಸಾಧ್ಯ. ಆ ಒಂದು ದೃಷ್ಟಿಯಲ್ಲಿ ನಾವೆಲ್ಲ ಕೆಲಸ ಮಾಡಬೇಕಾಗ್ತದೆ. ಈಗ ಡಾಕ್ಟರ್ ಎ ಪಿ ಭಟ್ ಹೇಳಿದಾಗೆ ಇಲ್ಲಿ ಆಸ್ಪತ್ರೆಯಲ್ಲಿ ವೈದ್ಯರು ಇರುವ ಸಮಯ ಕಡಿಮೆ ಮತ್ತು ಅವರು ಇನ್ಸ್ಟ್ರಕ್ಷನ್ ಕೊಟ್ಟು ಹೋಗ್ತಾರೆ. ಅದರ ನಂತರ ನೋಡಿಕೊಳ್ಳುವಂಥದ್ದು ಇಲ್ಲಿಯ ನರ್ಸಿಂಗ್ ಸ್ಟಾಫ್ ಇರ್ಬೋದು, ಕ್ಲೀನಿಂಗ್ ಸ್ಟಾಫ್ ಇರ್ಬೋದು, ಅಥವಾ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಇರ್ಬೋದು. ಇವರೆಲ್ಲರ ಒಂದು ಕಲೆಕ್ಟಿವ್ ಕೆಲಸದಿಂದ ಒಂದು ಆಸ್ಪತ್ರೆ ಸುಸೂತ್ರವಾಗಿ ನಡೀಲಿಕ್ಕೆ ಸಾಧ್ಯ. ಅಂಥ ಒಂದು ವಾತಾವರಣವನ್ನು ನಾವೆಲ್ಲ ಡಾಕ್ಟರ್ನವರು ಇಲ್ಲಿ ನಮ್ಮ ಹಾಸ್ಪಿಟಲ್ನಲ್ಲಿ ಕಂಡಿದ್ದೇವೆ. ಇದು ವರ್ಷದಿಂದ ವರ್ಷಕ್ಕೆ ಉತ್ತಮ ಬೆಳವಣಿಗೆಯನ್ನು ಸಹ ಕಂಡಿದೆ. 2010ರಿಂದ ಇಲ್ಲಿಯವರೆಗೆ ನಾವು 30 ಸ್ಟಾಫ್ನಿಂದ ಶುರು ಮಾಡಿದಂಥ ಈ ಆಸ್ಪತ್ರೆ ಈಗ 120 ಸ್ಟಾಫ್ ಇದ್ದಾರೆ. ಆಸ್ಪತ್ರೆ ಎಲ್ಲ ರೀತಿಯಲ್ಲಿ ಕೂಡ ಬೆಳವಣಿಗೆಯನ್ನು ಕಂಡಿದೆ. ಇನ್ನು ಮುಂದಿನ ದಿವಸದಲ್ಲಿ ಕೂಡ ಇದೇ ರೀತಿ ಎಲ್ಲರೂ ಅವರವರ ಕೆಲಸದಲ್ಲಿ ಶ್ರಮವನ್ನಿಟ್ಟು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಬಂದರೆ ಈ ಆಸ್ಪತ್ರೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ನಾವು ಮಾಡಬೇಕಾಗಿ ಬರ್ಬೋದು. ಅಂಥ ಒಂದು ನಿರೀಕ್ಷೆಯನ್ನು ನಾವೆಲ್ಲ ನಿಮ್ಮಿಂದ ಇಟ್ಟುಕೊಂಡಿದ್ದೀವಿ. ಇನ್ನೊಂದು ಮುಖ್ಯವಾದ ವಿಷಯ ನಾನು ಹೇಳೋದೇನೆಂದರೆ, ಈಗಾಗಲೇ ಹೇಳಿದಾಗ ಇದೊಂದು ಕಾಂಪ್ಲೆಕ್ಸ್ ಒಂದು ಸ್ಟ್ರಕ್ಚರ್ ಹಾಸ್ಪಿಟಲ್. ಅಂದರೆ ನಾನು ನಿಮಗೆಲ್ಲ ಹೇಳೋದೇನು ಅಂತ ಹೇಳಿದ್ರೆ, ಈಗ ನಿಮ್ಮನ್ನು ಹಾಸ್ಪಿಟಲಿಗೆ ಅಪಾಯಿಂಟ್ಮೆಂಟ್ ಮಾಡುವಾಗ ನಿಮ್ಮನ್ನು ಪುತ್ತೂರು ಸಿಟಿ ಹಾಸ್ಪಿಟಲಿಗೆ ಅಂತೇಳಿ ಅಪಾಯಿಂಟ್ ಮಾಡಿರುವಂಥದ್ದು. ಅಪಾಯಿಂಟ್ಮೆಂಟ್ ಮಾಡಿದ ಮೇಲೆ ನಿಮ್ಮನ್ನು ಒಂದು ನಿರ್ದಿಷ್ಟ ಸ್ಥಳದಲ್ಲಿ ನೀವು ಕೆಲಸ ಮಾಡಬೇಕು ಅಂತ ಹೇಳಿರ್ಬೋದು ಅಥವಾ ಹೇಳಿರ್ತಾರೆ. ಆದರೆ ನಿಮ್ಮ ಇದು ಯಾವ ರೀತಿ ಇರಬೇಕು ಅಂತ ಹೇಳಿದರೆ, ಈ ಆಸ್ಪತ್ರೆಗೆ ಬರೋರೆಲ್ಲರಿಗೆ ಕೂಡ ನೀವು ಸಹಾಯ ಮಾಡಲಿಕ್ಕೆ ತಯಾರಿರಬೇಕು. ಅಂದರೆ ನನ್ನ ಏರಿಯಾ ಇದು ಮಾತ್ರ, ಇನ್ನೊಂದು ಏರಿಯಾದ ವಿಷಯ ನನಗೆ ಗೊತ್ತಿಲ್ಲ ಅಂತ ಹೇಳುವಂಥ ಭಾವನೆ ಇರಬಾರ್ದು. ಇದು ನಾವು ಈ ಸರ್ಕಾರಿ ಸಂಸ್ಥೆಗಳಲ್ಲಿ ಹೋದಾಗ ನೋಡ್ಬೋದು. ಒಬ್ಬರ ಹತ್ರ ಹೋದರೆ ಇದು ನನಗೆ ಸಂಬಂಧಪಟ್ಟದ್ದಲ್ಲ, ಅಲ್ಲಿಗೆ ಹೋಗಿ ಅಂತೇಳಿ ಆ ಥರದ ಭಾವನೆ ನಮ್ಮಲ್ಲಿ ಇಟ್ಟುಕೊಳ್ಳದೇ ಇದ್ದರೆ, ಇಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಹೆಚ್ಚಿನವರು ಆ ಥರ ಇಲ್ಲ. ಆದರೆ ಯಾರಿಗಾದರೂ ಅಂಥ ಭಾವನೆ ಇದ್ದರೆ ಅದನ್ನು ದಯಮಾಡಿ ದೂರ ಮಾಡಿಕೊಡಿ. ನೀವು ನಮ್ಮ ಆಸ್ಪತ್ರೆಗೆ ಬರುವವರು ಎಲ್ಲರೂ ಏನಾದರೂ ಅವರಿಗೆ ತೊಂದರೆ ಆದ್ದಕ್ಕೆ, ಪ್ರಾಬ್ಲಮ್ ಇರೋದಕ್ಕೆ, ಅಥವಾ ಅವರು ಯಾವುದಾದ್ರು ಒಂದು ಡಿಸ್ಟ್ರೆಸ್ನಲ್ಲಿ ಇರುವಾಗ ನಮ್ಮ ಆಸ್ಪತ್ರೆಗೆ ಬರ್ತಾರೆ. ಹಾಗೆ ಬರುವಾಗ ಅವರಿಗೊಂದು ಉತ್ತಮವಾದ ಸೇವೆಯನ್ನು ಕೊಟ್ಟು ಅವರ ಕಷ್ಟ, ಅವರ ರೋಗವನ್ನು ದೂರ ಮಾಡಲಿಕ್ಕೆ ಅಥವಾ ಗುಣಪಡಿಸಲಿಕ್ಕೆ ದೇವರು ನಮಗೆ ಕೊಟ್ಟಂಥದ್ದೊಂದು ಅವಕಾಶ ಅಂತೇಳಿ ತಿಳಿದು ಎಲ್ಲರೂ ಸೇರಿ ಒಂದೇ ನಿಷ್ಠೆಯಿಂದ ಕೆಲಸ ಮಾಡಿದರೆ ಆಸ್ಪತ್ರೆಗೆ ಬರುವವರಿಗೆಲ್ಲರಿಗೆ ಕೂಡ ಗುಣಾಗಿ ಹೋಗ್ತಾರೆ. ಆದರೆ ನಿಮಗೆಲ್ಲ ಗೊತ್ತಿದೆ, ಆಸ್ಪತ್ರೆಯಲ್ಲಿ 100% ಗ್ಯಾರಂಟಿ, ನಮ್ಮಲ್ಲಿ ಗ್ಯಾರಂಟಿ ಯೋಜನೆಗಳಿಲ್ಲ. ಬಂದವರಿಗೆ ಅವರ ಕಷ್ಟವನ್ನು ಕಡಿಮೆ ಮಾಡಲಿಕ್ಕೆ, ಅವರ ಕಾಯಿಲೆಯನ್ನು ಕಡಿಮೆ ಮಾಡಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಅಂತ ಹೇಳುವಂಥ ಪ್ರತಿಜ್ಞೆಯನ್ನು ಈ 15ನೇ ವರ್ಷದ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಮಾಡುವ. ಇನ್ನು ಮುಂದೆ ಬರುವಂಥ ನಮ್ಮ ಆಸ್ಪತ್ರೆಗೆ ಬರುವಂಥ ರೋಗಿಗಳಿಗೆ ನಮ್ಮಿಂದಾದ ಸಹಾಯವನ್ನು ಮುಂದುವರಿಸುವ ಅಂತ ಹೇಳ್ತಾ, ಮತ್ತು ಇವತ್ತು ನೋಡಿರ್ಬೋದು, ಈಗ ಕ್ರಿಕೆಟಿನಲ್ಲಿ ಒಂದು ನಮ್ಮ ಸಿಬ್ಬಂದಿಯವರು ಆಡಿ, ಇಲ್ಲಿ ಹಿಂದೆ ಪ್ರಾಕ್ಟೀಸ್ ಎಲ್ಲ ಮಾಡಿ ಆಡಿ ಗೆದ್ದು ದೊಡ್ಡ ಕಪ್ಪನ್ನು ತೆಗೆದುಕೊಂಡು ಬಂದರು. ಭಾಳ ದೊಡ್ಡದುಂಟದು ಕಪ್ಪು. ಇದೊಂದು ಭಾರಿ ವಿಶೇಷ. ಅಂದರೆ ಇದು ಏನಂತ ತೋರಿಸ್ತದೆ ಅಂತ ಹೇಳಿದರೆ, ನಮ್ಮಲ್ಲಿ ಇರುವಂಥ ಒಂದು ಕೋಆರ್ಡಿನೇಷನ್, ಸಿಬ್ಬಂದಿಗಳಲ್ಲಿರುವ ಒಂದು ಕೋಆರ್ಡಿನೇಷನನ್ನು ಇದು ತೋರಿಸ್ತದೆ ಅಂತ ನಾನು ಭಾವಿಸಿದ್ದೇನೆ. ಕ್ರಿಕೆಟಿಗೆ ಹೋಗುವಾಗ ಅವರಿಗೆ ಯೂನಿಫಾರ್ಮ್ ಬೇಕು, ಅವರಿಗೆ ಫುಟ್ವೇರ್ ಅಂದರೆ ಶೂಸ್ ಬೇಕು ಅಂತ ಹೇಳಿದ್ದಕ್ಕೆ ಅದನ್ನು ನಾವು ನಮ್ಮ ಸಂಸ್ಥೆಯಿಂದ ಕೊಡಮಾಡಿಸಿದ್ದೇವೆ. ಆದರೆ ಅವರು ಈ ಟ್ರೋಫಿಯ ಜೊತೆಗೆ 15,000
ಅಮೌಂಟ್ ಎಷ್ಟು 15,500 ರೂಪಾಯಿ ಪ್ರೈಸ್ ಮನಿ ಅಂತೇಳಿ ಅವರಿಗೆ ಒಂದು ಚೆಕ್ ಕೂಡ ಬಂದಿದೆ. ಈ 15,500 9 ಜನಕ್ಕೆ ಭಾಗ ಮಾಡುವಾಗ ಅದೆಲ್ಲ ಸ್ವಲ್ಪ ಸಣ್ಣ ಇದಾಗ್ತದೆ ಅಂತೇಳಿ ಅದಕ್ಕೆ ಉಳಿದ ಅಮೌಂಟನ್ನು ಆಸ್ಪತ್ರೆ ಸೇರಿಸಿ ಪ್ರತಿಯೊಬ್ಬರಿಗೂ ಇವತ್ತು ನಾವು ಅದನ್ನು 2,000 ರೂಪಾಯಿ ಹಾಗೆ ಅವರಿಗೆ ನಾವು ಇವತ್ತು ಅವರು ಗೆದ್ದು ಬಂದಂಥ ಪ್ರೈಸ್ ಮನಿಯನ್ನು ಅವರಿಗೆ ನಾವು ವಿತರಣೆ ಮಾಡಿದ್ದೇವೆ. ಇದರ ಜೊತೆಗೆ ಇಲ್ಲಿ ಇವತ್ತು ಬೇರೆ ಬೇರೆ ರೀತಿಯ ಗೇಮ್ಸಿನಾಗೆ ಫನ್ ಗೇಮ್ಸ್ ಇರ್ಬೋದು, ನೀವು ಹೇಗೂ ತಿಳಿಬೋದು, ಇದನ್ನೆಲ್ಲ ಮಾಡಿದ್ದು. ಇದನ್ನು ಯಾಕೆ ಮಾಡಿದಂದರೆ ಮತ್ತೊಮ್ಮೆ ಎಲ್ಲರಲ್ಲಿ ಒಂದು ಒಳ್ಳೆಯ ಒಂದು ಫ್ರೆಂಡ್ಶಿಪ್ ಇರಬೇಕು, ಒಳ್ಳೆಯ ಭಾವನೆ ಇರಬೇಕು. ಅದೇ ರೀತಿಯಲ್ಲಿ ಒಂದು ಸ್ಪರ್ಧಾತ್ಮಕ ರೀತಿಯಲ್ಲಿ ಕೂಡ ಅವರ ಒಂದು ನಡವಳಿಕೆ ಇರಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಈ ಗೇಮ್ಸನ್ನು ನಾವು ಮಾಡಿದ್ದೇವೆ. ಅದರಲ್ಲಿ ತುಂಬ ಜನಕ್ಕೆ ಪ್ರೈಸ್ ಬಂದಿದೆ. ಆದರೆ ಎಲ್ರಿಗೂ ಬರಲಿಲ್ಲ, ಕೆಲವರಿಗೆ ಬರಲಿಕ್ಕಾಗಲಿಲ್ಲ ಅಥವಾ ಕೆಲವರು ಇನ್ನಾಗಲಿಲ್ಲ. ನೀವು ಯಾರೂ ಬೇಸರ ಮಾಡಬೇಡಿ. ಎಲ್ರಿಗೂ ಕೂಡ ನಮ್ಮ ಆ್ಯನಿವರ್ಸರಿ ಲೆಕ್ಕದಲ್ಲಿ ಪ್ರತಿಯೊಂದು ಸ್ಟಾಫ್ ಮೆಂಬರಿಗೂ ಕೂಡ ಒಂದು ಗಿಫ್ಟ್, ನಾವು ಇದರ ಮೊದಲು ಕೊರೋನಾಕ್ಕಿಂತ ಮೊದಲು ಪ್ರತಿಯೊಬ್ಬರಿಗೂ ಗಿಫ್ಟ್ ಕೊಡ್ತಿದ್ದೆವು. ಅದನ್ನು ಮತ್ತೆ ಕಾರಣಾಂತರದಿಂದ ನಿಲ್ಲಿಸಿದ್ದನ್ನು ಈಗ ಪುನಃ ಪ್ರಾರಂಭ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಈಗ ನಾವೇ ಅಂಗಡಿಗೆ ಹೋಗಿ ಗಿಫ್ಟ್ ತರೋದು ಅಂತ ಹೇಳಿದರೆ ನಮಗೆ ಅದು ಇಷ್ಟ ಆಗ್ಬೋದು, ಇಷ್ಟ ಇಲ್ಲದೆ ಆಗ್ಬೋದು. ಹಾಗೆ ನಮ್ಮ ಬೋರ್ಡ್ ಮೆಂಬರ್ಸ್ ಎಲ್ಲ ಏನು ಆಲೋಚನೆ ಮಾಡಿದ್ದು ಅಂತ ಹೇಳಿದರೆ ಈ ಸಲ ನಾವು ಅದನ್ನು ಕ್ಯಾಶ್ನಲ್ಲಿಯೇ ಎಲ್ಲರಿಗೆ ಕೊಡುವುದಂತ. ಹಾಗೆ ನಿಮಗೆ ಬೇಕಾದ ವಸ್ತುವನ್ನು ನೀವು ತಗೊಳ್ಬೋದು. ಅದಕ್ಕೆ ಪ್ರತಿಯೊಬ್ಬರಿಗೂ 3,000 ರೂಪಾಯಿ ಅನ್ನು ಒಂದು ಸ್ಪೆಷಲ್ ಗಿಫ್ಟ್ ಇನ್ಸೆಂಟಿವ್ ಅಂತ ಹೇಳಿ ಕೊಡಲಿಕ್ಕಿದ್ದಾರೆ. ಅದನ್ನು ಆಫೀಸ್ನವರು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಇನ್ನು ಮುಂದೆ ಮಾಡಲಿಕ್ಕಿದ್ದಾರೆ. ಎಲ್ಲರಿಗೂ ಉಂಟು, ಅದು ಎಲ್ಲರಿಗೂ ಪ್ರೈಸ್ ಸಿಕ್ಕಿದವರಿಗೆ ಎಕ್ಸ್ಟ್ರಾ. ಆದರೆ ಕ್ರಿಕೆಟ್ನಲ್ಲಿ ನಾವು ಕೊಟ್ಟದಲ್ಲ, ಅವರು ಗೆದ್ದು ಬಂದದ್ದು. ಅದಕ್ಕೆ ನಾವು ಸ್ವಲ್ಪ ಸೇರಿಸಿ ರೌಂಡ್ ಫಿಗರ್ ಮಾಡಿ ಕೊಟ್ಟಂಥದ್ದು. ಹಾಗೆ ಎಲ್ಲರೂ ಅದನ್ನು ಮತ್ತೆ ಆಫೀಸ್ನಿಂದ ವ್ಯವಸ್ಥೆ ಮಾಡ್ತಾರೆ, ಅದನ್ನು ಪಡ್ಕೊಳ್ಬೋದು. ಮತ್ತು ಇನ್ನು ಮುಂದೆ ಕೂಡ ನಾನು ಹೇಳಿದಾಗೆ ಎಲ್ಲರೂ ಇದು ನಮ್ಮ ಆಸ್ಪತ್ರೆ ಅಂತ ಹೇಳುವ ಭಾವನೆಯನ್ನಿಟ್ಟು ಇಲ್ಲಿ ಬಂದವರಿಗೆ ಗುಣಾಗುವ ರೀತಿಯಲ್ಲಿ ನಮ್ಮಿಂದ ಆದ ಸಹಕಾರವನ್ನು ಕೊಡುವಂಥ ಕೆಲಸವನ್ನು ಮುಂದುವರಿಸುವ ಅಂತ ಹೇಳ್ತಾ, ಇಷ್ಟು ಸಮಯದಲ್ಲಿ ನೀವೆಲ್ಲ ಕೊಟ್ಟ ಕೋಆಪರೇಷನ್ಗೆ ವಂದಿಸ್ತಾ ಇಲ್ಲಿ ನಾವು ಈ ದಿವಸ ಇಷ್ಟೆಲ್ಲ ಒಂದು ಕಾರ್ಯಕ್ರಮ ಮಾಡಿ ಇನ್ನು ಊಟದ ವ್ಯವಸ್ಥೆ ಇದೆ, ಎಲ್ಲರೂ ಊಟ ಮಾಡಿ ಹೋಗಬೇಕು ಅಂತ ಹೇಳ್ತಾ ನನ್ನ ಮಾತು ನಿಲ್ಲಿಸ್ತೇನೆ. ನಮಸ್ಕಾರ. 50ರಿಂದ 84ರವರೆಗಿನ ನಂಬರ್, ಒಂದು ನಂಬರ್ 48 ಲಕ್ಷ್ಮಿ ಸ್ವೀಪರ್, 48 48 50ರಿಂದ 84 ಲಕ್ಷ್ಮಿ 75. ಧನ್ಯವಾದಗಳು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನೆಗಳ ಎಂದು. ಆರಾಧಿಸೋ ರಾಜರತ್ನನು ಆಡಿಸಿಯೇ ನೋಡು, ಬೀಳಿಸಿಯೇ ನೋಡು. ಇಂದು ಸೋಲದು, ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು, ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು, ಎಂದು ಭೇದ ತೋರದು. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯೇ ನಿನದು ಪ್ರೀತಿ ಹಂಚಿರುವ. ಜೊತೆಗಿರು ನೀನು
ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ವಿನಯದಿ ಹೀಗೆ ನಿನ್ನನ್ನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು ನಂದ ದೀಪವೇ ಇದು ಆಡಿಸುವ ತನ್ನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರ ಅವನದು ಒಂದು ಮುತ್ತಿನ ಕಥೆಯ ಹೇಳಿತು ಈ ಬೊಂಬೆ ಆ ಕಥೆಯಲ್ಲಿದ್ದ ರಾಜ ನಂಗೆ ನೀನು ಬಂದೆ ಯೋಗವೊಮ್ಮೆ ಬರುವುದು ನಮಗೆ ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ಕಲೆಯಬಾಗದು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ನೀನೇ ರಾಜಕುಮಾರ. ಥ್ಯಾಂಕ್ ಯು. ಕಾರ್ಯಕ್ರಮವನ್ನು ಬಹಳ ಸೂಕ್ಷ್ಮವಾಗಿ ಮುಗಿಸಿಬಿಡುವ. ವೇದಿಕೆಯಲ್ಲಿದ್ದಾರೆ ನಮ್ಮ ಡಾಕ್ಟರ್ ಭಾಸ್ಕರ್ ಅವರು. ಅವರ ಯಶಸ್ವಿ ಅವರನ್ನು ಸಾರಥಿಯಾಗಿ ಇಟ್ಕೊಂಡು ನಾವು 14 ವರ್ಷ ಪುತ್ತೂರು ಸಿಟಿ ಆಸ್ಪತ್ರೆ ಭಾಳ ದೂರಕ್ಕೆ ಪ್ರಯಾಣ ಮಾಡಿ ಬಂದಿದೆ. ಹಾಗೆ ಮುಂದಿನ ವರ್ಷಗಳಲ್ಲಿ ಇನ್ನಷ್ಟು ಎತ್ತರಕ್ಕೆ ಹಾಸ್ಪಿಟಲನ್ನು ಅವರ ಮಾರ್ಗದರ್ಶನದಲ್ಲಿ ಕೊಂಡೋಗಬೇಕು ಅವರು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರುವಂಥ ಅವರಿಗೆ ವಂದನೆಗಳು. ವೇದಿಕೆಯಲ್ಲಿ ಇರುವಂತಹ ಸೀನಿಯರ್ ಫಿಸಿಷಿಯನ್ ಡಾಕ್ಟರ್ AP ಭಟ್ ಸರ್, ಆಮೇಲೆ ಆಯುರ್ವೇದ ತಜ್ಞರಿದ್ದಾರೆ ಡಾಕ್ಟರ್ ಶಶಿಧರ್, ವೇದಿಕೆ ಮುಂಭಾಗದಲ್ಲಿ ಸೀನಿಯರ್ ಡಾಕ್ಟರ್ ರಮಾದೇವಿ ಅವರು, ಮಂಜುಳಾ ಮೇಡಮ್ ಇದ್ದಾರೆ, ಮತ್ತು ಇತರ ಆಸ್ಪತ್ರೆಯ ವೈದ್ಯರುಗಳಿದ್ದಾರೆ. ಇವರಿಗೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಚಂದ ಕಾಣಿಸಿಕೊಟ್ಟದಕ್ಕಾಗಿ ವಂದನೆಗಳು. ಇನ್ನು ನಮ್ಮ ಪುತ್ತೂರು ಸಿಟಿ ಆಸ್ಪತ್ರೆಯ ಫ್ಯಾಮಿಲಿಯ ಮುಖ್ಯ ಮೆಂಬರ್ಗಳು, ನಮ್ಮ ಸ್ಟಾಫ್ ಮೆಂಬರ್ಸು ಭಾಳ ಸಂಖ್ಯೆಯಲ್ಲಿ ನೆರೆದಿದ್ದೀರಿ. ನಿಮಗೆಲ್ಲರಿಗೂ ಕೂಡ ವಂದನೆಗಳು. ನಮ್ಮ ಆಸ್ಪತ್ರೆಯ ಹಿತೈಷಿಗಳು, ಪುತ್ತೂರಿನ ಹಿರಿಯ ವಕೀಲರಾದಂಥ ಶ್ರೀ ರಾಮಣ್ಣ ಸರ್ ಇದ್ದಾರೆ, ಅವರಿಗೂ ಕೂಡ ವಂದನೆಗಳು. ಪತ್ರಿಕೆ ಮಾಧ್ಯಮದವರಿದ್ದಾರೆ, ಶ್ರೀಯುತ ಲೋಕೇಶ್, ಇವರಿಗೂ ಕೂಡ ವಂದನೆಗಳು. ಇನ್ನು ನೀವು ಭಾಳಷ್ಟು ಜನಕ್ಕೆ ನೋಡಿ ಗೊತ್ತಿರ್ಬೋದು, ಕೇಳಿ ಪೇಪರ್ನಲ್ಲಿ ಓದಿರ್ಬೋದು, ಗುಜರಾತಿನಲ್ಲಿ ಒಂದು ಕಂಪನಿ ಇದೆ. ಅವರು ವರ್ಷದ ಕೊನೆಯಲ್ಲಿ ಹೀಗೆ ಅವ್ರದ್ದು ಕಾರ್ಯಕ್ರಮ ಮಾಡುವಾಗ ಅವರ ಸಿಬ್ಬಂದಿಗಳಿಗೆ ಕಾರು, ಫ್ಲ್ಯಾಟ್ ಎಲ್ಲ ಕೊಡ್ತಾರೆ. ಅವರು ಅಷ್ಟು ಹಂತಕ್ಕೆ ಬೆಳೆದಿದ್ದಾರೆ. ಹಾಗೆ ನಾವು ಈಗ ನಿಮಗೆ ವರ್ಷಕ್ಕೆ 3,000 ರೂಪಾಯಿಯನ್ನು ಗಿಫ್ಟಿನಲ್ಲಿ ಕೊಡುವಂಥ ಒಂದು ಸ್ಟೇಜ್ನಲ್ಲಿ ಇದ್ದೇವೆ. ಕಾರಿಗೆ ತಲುಪಲಿಕ್ಕೆ ಕಷ್ಟ ಆಗ್ಬೋದು, 2 ವೀಲರ್ ಖಂಡಿತ ಕಾಣ್ತದೆ ನನಗೆ. ಎಲ್ಲರೂ ಶಕ್ತಿ ಮೀರಿ ಪ್ರಯತ್ನಿಸಿ. ನಾವು ಇಲ್ಲಿ ನಿಲ್ಲುವಷ್ಟು ಕೈಕಾಲು ಗಟ್ಟಿ ಇರುವಾಗಲೇ ನೀವೆಲ್ಲ ಕಾರ್ಯಕ್ರಮ ಮುಗಿಸಿ ಹೊಸ 2 ವೀಲರಲ್ಲೇ ಹೋಗುದು ನಾನು ನೋಡಬೇಕು. ಥ್ಯಾಂಕ್ ಯು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.